ಮಂಗಳೂರಿನಲ್ಲಿ ಪ್ರಥಮವಾಗಿ ಈ ಬಾರಿ ಕಂಕಣ ಸೂರ್ಯಗ್ರಹಣ ಡಿಸೆಂಬರ್ 26ರಂದು ಕಾಣಸಿಗಲಿದ್ದು ನಗರದ ಹವ್ಯಾಸಿ ಖಗೋಳಶಾಸ್ತ್ರಜ್ಞರ ಸಂಘವು ನಗರದ ಸಂತ ಆಗ್ನೇಸ್ ಹಾಗೂ ಪಾದ್ವಾ ವಿದ್ಯಾಸಂಸ್ಥೆಗಳ ಸಹಯೋಗದಲ್ಲಿ ಸಾರ್ವಜನಿಕರ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಿದೆ। ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಈ ವಿಷಯ ತಿಳಿಸಿದ ನಿವೃತ್ತ ಖಗೋಳಶಾಸ್ತ್ರ ಪ್ರಾಧ್ಯಾಪಕ ಪ್ರೊಫೆಸರ್ ಜಯಂತ್ ಅವರು ಅಂದು ಬೆಳಿಗ್ಗೆ 8 ಗಂಟೆ 4 ನಿಮಿಷದಿಂದ 11 ಗಂಟೆ 3 ನಿಮಿಷದ ನಡುವೆ ನಡೆಯುವ ಈ ನೆರಳು ಬೆಳಕಿನ ಆಟವಾದ ಕಂಕಣ ಸೂರ್ಯಗ್ರಹಣ ವಿಶೇಷವಾಗಿದೆ ಎಂದರು। ಸಾರ್ವಜನಿಕರಿಗೆ ಬಂದು ಹೋಗುವುದಕ್ಕೆ ನೋಡುವುದಕ್ಕೆ ವ್ಯವಸ್ಥೆ ಮಾಡಬೇಕು, ಸುಲಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಮತ್ತು ಮಂಗಳೂರಿನಿಂದ ಬೇರೆ ಬೇರೆ ಪ್ರದೇಶ ಹೋಲಿಸಿದರೆ ಅದು ಬಹಳ ಸೂಕ್ತವಾದ ಪ್ರದೇಶ ಒಂದು। ನಾಳೆದು ಕನ್ನಡಕಗಳನ್ನು ಅಂದರೆ ಸೌರ ಕನ್ನಡಕ ಸೋಲಾರ್ ವೀವರನ್ನು ಇಲ್ಲಿ ಈಗಾಗಲೇ ನಾವು ಪಬ್ಲಿಕ್ಕಿಗೆ ಅದನ್ನು ಒದಗಿಸಿದ್ದೇವೆ। ನಾಳೆ ಕೂಡ ಅದರ ಬಗ್ಗೆ ಅವರು ಅದರ ಸಹಾಯ ಮಾಡ್ತಾರೆ ಮತ್ತು ನಿಮ್ಮ ಕೂಡ ಪತ್ರಿಕೆಯವರಿಗೆ ಏನು ಮಾಡ್ತಾರೆ ಅಂತ ಆಮೇಲೆ ಹೇಳ್ತೇವೆ। ಇದೆಲ್ಲ ನಾಳೆ ವ್ಯವಸ್ಥೆ ಇರುವಂಥದ್ದು। ನೆರಳು ಬೆಳಕಿನ ಆಟದ ನಡುವೆ 9 ಗಂಟೆ 25 ನಿಮಿಷಗಳ ಆಸುಪಾಸಿನಲ್ಲಿ ಕೇವಲ 2 ನಿಮಿಷ 11 ಸೆಕೆಂಡುಗಳ ಕಾಲ ಸೂರ್ಯ ಕಂಕಣ ಆಕಾರದಲ್ಲಿ ಗೋಚರಿಸಲಿದೆ। ಕದ್ರಿಗುಡಿಯಲ್ಲಿರುವ ಪಾದ್ವಾ ಶಿಕ್ಷಣ ಸಂಸ್ಥೆಗಳ ವಠಾರದಲ್ಲಿ 3 ದೂರದರ್ಶಕಗಳ ಮೂಲಕ ಕಂಕಣ ಸೂರ್ಯಗ್ರಹಣವನ್ನ ಆಸಕ್ತ ಸಾರ್ವಜನಿಕರಿಗೆ ವೀಕ್ಷಣೆಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ। ಈ ವಿದ್ಯಮಾನವನ್ನ ವೀಕ್ಷಿಸಲು ಸೌರ ಕನ್ನಡಕಗಳನ್ನು ಕೂಡ ಒದಗಿಸಲಾಗುವುದೆಂದು ಅವರು ಹೇಳಿದರು। ನಾಳೆ ಒಟ್ಟಿನ ವ್ಯವಸ್ಥೆ ಏನಂತ ಹೇಳಿದರೆ ನಾವು ಒಟ್ಟು 3 ದೂರದರ್ಶಕಗಳು ಟೆಲಿಸ್ಕೋಪನ್ನು ಅಲ್ಲಿ ಅಳವಡಿಸ್ತಾ ಇದ್ದೇವೆ। ಒಂದು ಟೆಲಿಸ್ಕೋಪಲ್ಲಿ ಫೋಟೋಗ್ರಫಿಗೋಸ್ಕರವೇ ಕ್ಯಾಮೆರಾ ಅದಕ್ಕೆ ಅಟ್ಯಾಚ್ ಮಾಡಿ ಅದನ್ನು LCD ಸ್ಕ್ರೀನ್ ಮೂಲಕ ಗೋಡೆ ಮೇಲೆ ಹಾಕಿ ಜನರು ದೂರದಲ್ಲಿ ನೋಡುವ ಹಾಗೆ, ಇನ್ನೊಂದು ದೂರದರ್ಶಕದ ಮೂಲಕ ನಾವು ಗೋಡೆಯಲ್ಲಿ ಸ್ಕ್ರೀನ್ ಮೇಲೆ ನೇರ ಫಿಲ್ಟರ್ ಯಾವುದೇ ಹಾಕದೆ ಅದನ್ನು ಪ್ರೊಜೆಕ್ಟ್ ಮಾಡ್ತೇವೆ। ಮತ್ತು ಇನ್ನೊಂದು ಟೆಲಿಸ್ಕೋಪ್ ಮೂಲಕ ಟಿವಿಯಲ್ಲಿ ಹೇಗೆ ಕಾಣಬಹುದು ಅದು ಕೂಡ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಕನ್ನಡಕಗಳನ್ನು ಪ್ರೊವೈಡ್ ಮಾಡುವಂಥ ವ್ಯವಸ್ಥೆಗಳನ್ನು ಮಾಡಿದ್ದೇವೆ। ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಖ್ಯಾತ ವಿಜ್ಞಾನಿ ಡಾಕ್ಟರ್ ಪ್ರಜ್ವಲ್ ಶಾಸ್ತ್ರಿ, ಸ್ಟಾನಿತಾ ಬ್ರೋ, ರೋಹಿತ್ ರಾವ್, ಡಾಕ್ಟರ್ ಸಂಗೀತಾ ಲಕ್ಷ್ಮಿ ಉಪಸ್ಥಿತರಿದ್ದರು।